ದೆಹಲಿ ಬಿಲ್ ಇದರಲ್ಲಿತ್ತು. ಅದನ್ನು ದೆಹಲಿ ಬಿಲ್ ಕೊಟ್ಟಿರುವಂತದ್ದನ್ನು ಈ ಕುಟುಂಬ ಸದಸ್ಯರಾಗಿ ದೆಹಲಿಗೆ ಹೋಗಿರೋದನ್ನು ಇಲ್ಲಿ ಯಾರು ಮಾಡಿದ್ರಿ? ₹1 ಕೂಡ ನಾವು ಮಾಡಲಿಲ್ಲ. ನೀವು ದೆಹಲಿಯ ಬಿಲ್ ಎಷ್ಟರಲ್ಲಿದೆ? ದೆಹಲಿಯ ಬಿಲ್ ಇದರಲ್ಲಿತ್ತು. ಅದನ್ನು ದೆಹಲಿ ಬಿಲ್ ಕೊಟ್ಟಿರುವಂತದ್ದನ್ನು ಈ ಕುಟುಂಬ ಸದಸ್ಯರಾಗಿ ದೆಹಲಿಗೆ ಹೋಗಿರೋದನ್ನು ಇಲ್ಲಿ ಯಾರು ಮಾಡಿದ್ರಿ? ಟಿವಿ ಬಿಲ್ ಮತ್ತು ದೆಹಲಿಗೆ ಹೋಗಿರುವಂತ ₹12,800 ಬಿಲ್ ಆಗಿದೆ. 19,800 ಬಿಲ್ ಆಗಿದೆ. ದೆಹಲಿಗೆ 38,000 ಬಿಲ್ ಆಗಿದೆ. ಓಕೆ, ಬಿಲ್ ಆಗಿದೆ. ಎರಡು ಬಿಲ್ ಎರಡು ಬಿಲ್ ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಇನ್ಯಾವುದಿದೆ? ಅದು ನೆಕ್ಸ್ಟ್ ಗೆ ಬರ್ತದೆ. ದಾಖಲಾತಿ ತಂದು ತೋರಿಸಿ ಅಧ್ಯಕ್ಷರವರೇ. ನಿಮ್ಮ ಸೀರಿಯಲ್ ನಂಬರ್ ₹1 ಕೂಡ ನಾವು ಅದಕ್ಕೆ ಪ್ರಶ್ನೆ ಮಾಡಲಿಲ್ಲ. ₹1 ಕೂಡ ನಾವು ಮಾಡಲಿಲ್ಲ. ನಮ್ಮ ಊರಿನ ಜನರಿಗೋಸ್ಕರ ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಗೆ ಅವ್ಯವಹಾರ ಮಾಡಿ ಏನಾಗ್ಬೇಕಿಲ್ಲ. ನಾನು ಅದರಲ್ಲಿ ₹1 ಕೂಡ ನನಗೆ ಬೇಡವೂ ಬೇಡ. ಮಹಿಳೆ ಅಂತೇಳಿ ಒಂದು ಮಹಿಳೆ ಅಂತೇಳಿ ತುಂಬಾ ಹೇಳ್ಬೇಡಿ. ಮೊನ್ನೆ ಕೂಡ ಹೇಳ್ತೀರಿ ನೀವು ಆ ತರವೇ. ಒಂದು ಮಹಿಳೆ ತುಂಬಾ ಕೀಳಾಗಿ ಮಾಡುದು ಪೊಲೀಸ್ ಸ್ಟೇಷನ್ ಉಂಟು, ಕೋರ್ಟ್ ಉಂಟು, ಎಲ್ಲ ಉಂಟು. ಏನ್ ನೀವು ಮಾಹಿತಿ
ಮೊದಲಿನ ಅಧ್ಯಕ್ಷರಾದ ಅದರಲ್ಲಿ ಕೆಲಸ ಎಲ್ಲ ಉಂಟು ಕಾಮಗಾರಿ. ಈಗ ತಾನೇ ಅವರು ಪ್ರಶ್ನೆ ಮಾಡಿದ್ರು ಗೋಪಾಲಸ್ವಾಮಿನವರು. ಆದ ಕಾರಣ ಅಂದ್ರೆ ಅದರಲ್ಲಿ ಯಾವ ಕೆಲಸ ಎಲ್ಲಿ ಆಯ್ತು ಅಂತ ಹೇಳಿ ಸರಿಯಾದ ಮಾಹಿತಿ ಸಿಗದ ಕಾರಣ ನಾನು ಅದಕ್ಕೆ ಸಿಗ್ನೇಚರ್ ಮಾಡಲಿಲ್ಲ. ಇಲ್ಲದಿದ್ರೆ ನಾನು ಸಿಗ್ನೇಚರ್ ಮಾತ್ರ ನನ್ನ ಟರ್ಮ್ ಅಲ್ಲಿ ₹1 ವ್ಯವಹಾರ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ಲಿಕ್ಕೂ ಸಿದ್ಧ. ಅದು ಮೆನ್ಷನ್ ಅಲ್ಲ ಅವ್ಯವಹಾರ ಅಂತ ಹೇಳಿದ್ರೆ ಸಿಗ್ನೇಚರ್ ಹಾಕ್ಲಿಲ್ಲ. ಇದು ಅವ್ಯವಹಾರ ಅಂತ ನಾನು ಹೇಳಿಲ್ಲ. ಅದು ಹೇಗೆ ಹಾಕಿದ್ದೀರಿ? ಎಲ್ಲ ಸಾರಿಗೆ ನಾನು ಹೋಗ್ತಿದ್ದೀನಿ. ನನ್ನ ಕೆಲಸದಲ್ಲಿ ಯಾವುದೇ ಅವ್ಯವಹಾರವಾಗಿದ್ರೆ ನಾನು ಅದನ್ನು ತೋರಿಸ್ತೇನೆ. ನನ್ನ ಕೆಲಸದಲ್ಲಿ ನನ್ನ ಕೆಲಸಕ್ಕೆ ಸೈನ್ ಹಾಕಿ ನೋಡಿ, ಸೈನ್ ಹಾಕಿದವರು ಯಾರು? ಈಗಿನ ಅಧ್ಯಕ್ಷರು. ಇದು 6 ತಿಂಗಳ ಇದರಲ್ಲಿ ಸ್ವಂತ ನಿರ್ಣಯ ಬರೆದಾಯಿತು. ಒಟ್ಟು ಇವತ್ತು 2024 ಮತ್ತು 25ರ ಗ್ರಾಮ ಪಂಚಾಯತಿನ ಗ್ರಾಮ ಸಭೆ ವರದಿಯನ್ನು ಈ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ನೀಡಿದೆ. ಈ ಗ್ರಾಮ ಸಭೆ ನೀಡಿರುವಂಥ ವರದಿಯಲ್ಲಿ ಒಂದಷ್ಟು ಸ್ವಂತ ಅನುದಾನದ ವಿವರ ಅಂತ ಇದೆ. ಇದರಲ್ಲಿ ಒಟ್ಟು ಖರ್ಚುಗಳ ವಿವರದಲ್ಲಿ ಒಂದಷ್ಟು ಸೀರಿಯಲ್ ನಂಬರ್ ನೋಡಿದಾಗ ಒಂದಷ್ಟು ಕೆಲವು ಸೀರಿಯಲ್ ನಂಬರ್ಗಳಿಲ್ಲ. ಇದನ್ನು ನೋಡಿದಾಗ ಇದರಿಂದ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಜೆನ್ಯೂನ್ ಆಗಿರುವಂಥ ವರ್ಕ್ಸ್ಗಳನ್ನು ಮಾಡಿದ್ದಾರೆ, ಗ್ರಾಮದಲ್ಲಿ ಮಾಡಿದ್ದಾರೆ, ಆ ವರದಿಯನ್ನು ನೀಡಿದ್ದಾರೆ. ಇನ್ನೊಂದಷ್ಟು ಅವ್ಯವಹಾರ ಏನಾಗಿದೆ ಆ ಬಿಲ್ ಯಾವುದು ಇದರಲ್ಲಿ ಇಲ್ಲ. ಅದಕ್ಕೆ ನಾವು ಒಂದಷ್ಟು ಅಧ್ಯಕ್ಷರಲ್ಲಿ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾವು ಕೇಳಿದೆವು. ಆಗ ಒಟ್ಟು ನಮಗೇನಂತ ಹೇಳಿದ್ರೆ ಇದರ ಬಗ್ಗೆ ತನಿಖೆ ಆಗಬೇಕು, ಈ ಆರೋಪಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ. ಅವರು ಆರೋಪಕ್ಕೆ ಸರಿಯಾದ ಉತ್ತರ ಕೊಡಲಿಲ್ಲ. ಮತ್ತು ನಮಗೇನಂತ ಹೇಳಿದ್ರೆ ಮುಂದಿನ ತನಿಖೆ ಮಾಡಲಿಕ್ಕೆ ಬೇರೆ CEO ಅಂದರೆ CEO ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಒಟ್ಟು ದೂರು ನೀಡಬೇಕಂತ ಇದ್ದಾರೆ. ಈ ದೂರು ನೀಡಬೇಕಾದ್ರೆ ನಮಗೊಂದಷ್ಟು ಇದರ ಒಟ್ಟು ಈ ಜೆನ್ಯೂನ್ ಆಗಿದೆ ಇದು ಏನು ಪೇಪರ್ ಅದಕ್ಕೆ ಸಿಗ್ನೇಚರ್ ಆಗಬೇಕು ಅಂತ ನಾವು PD ಅಶೋಕ್ ಅವ್ರ ಹತ್ರ ಕೇಳಿದ ಅವರು ಸಿಗ್ನೇಚರ್ ಆಗಿ ಕೊಟ್ಟಿದ್ರು. ಆದರೆ ಇಲ್ಲಿ ಶ್ರೀಮತಿ ನಫೀಸಾ ಅಧ್ಯಕ್ಷರು ಇವರು ಸಿಗ್ನೇಚರ್ ಹಾಕಲಿಲ್ಲ. ಅಂದರೆ ಇದರ ಅರ್ಥ ಏನಂತ ಹೇಳಿದರೆ ಅವ್ಯವಹಾರ ಆಗಿದೆ ಅಂತಲೇ. ಮೇಲ್ನೋಟಕ್ಕೆ ಎಷ್ಟು ಅವ್ಯವಹಾರ ಆಗಿದೆ ಅಂತ ಏನು ಸರ್? ಮೇಲ್ನೋಟಕ್ಕೆ ಎಷ್ಟು ಅವ್ಯವಹಾರ ಆಗಿದೆ ಒಟ್ಟು ಇದರಲ್ಲಿ ಸುಮಾರು ಬಿಲ್ಗಳು ನೋಡಿ, ಈ ಇದರಲ್ಲಿ ಖರ್ಚುಗಳ ಇವರ ನಿಮಗೆ ಕೊಡ್ತೇನೆ ನಾನು. ಇದರಲ್ಲಿ ಒಟ್ಟು ಸೀರಿಯಲ್ ನಂಬರ್ 2ರಲ್ಲಿ ಕೂಡ ಇಲ್ಲ, ಮತ್ತು 6ರನ್ನು ತೆಗೆದಿದ್ದಾರೆ. ಒಟ್ಟು ಇವರು ಏನು ಮಾಡಿದ್ದಾರೆ ಅಂತ ತೆಗಿಬೇಕಾದ್ರೆ ಈ ಸೀರಿಯಲ್ ನಂಬರನ್ನು ಕೂಡ ಒಟ್ಟಿಗೆ ತೆಗೆದಿದ್ದಾರೆ. ಸೀರಿಯಲ್ ನಂಬರ್ ಕಂಟಿನ್ಯೂ ನಂಬರ್ ಬೇಕಾಗಿತ್ತು, ಅದನ್ನು ತೆಗೆದಿದ್ದಾರೆ. ಇದರಲ್ಲಿ ನೋಡಿ ಸುಮಾರು 10-15 ಕಾಮಗಾರಿಯನ್ನು ಕೆಲಸ ಮಾಡದೆ ಇವರು ಅವ್ಯವಹಾರ ಮಾಡಿದ್ದಾರೆ. ಅದನ್ನು ಅಲ್ಲಿ ಲೆಜರ್ ಬುಕ್ಕಲ್ಲಿ ಇದೆ, ಇಲ್ಲಿ ನೋಡಿದರೆ ಇಲ್ಲ. ಇದರ ಮೇಲೆ ನಾವು ಮೇಲಾಧಿಕಾರಿಗಳ ದೂರನ್ನು ಕೂಡ ನೀಡ್ತೇವೆ. ಒಟ್ಟು ಅವ್ಯವಹಾರ ಅಂತ ಹೇಳಿದರೆ ಕಳೆದ ಸಲದ 15ನೇ ಹಣಕಾಸಿನಲ್ಲಿ ಅವ್ಯವಹಾರ ಆಗಿ ಅದನ್ನು ಕಳೆದ ಗ್ರಾಮ ಸಭೆಯಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೆವು. ಅದರ ಬಗ್ಗೆ ಇವತ್ತಿನ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳೇ ಬೇರೆ ಬಂದದ್ದು. ಆದ ಕಾರಣ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಈಗ ಗ್ರಾಮ ಸಭೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೇಳಿದೆ ಕಳೆದ ಗ್ರಾಮ ಸಭೆಯಲ್ಲಿ ಇದು ಏನಾಗಿದೆ ಅಂತ. ಅದಕ್ಕೆ ಕರೆಕ್ಟಾಗಿ ಮಾಹಿತಿ ಇಲ್ಲ. ಮತ್ತು 2ನೇದು ಬಿರುವಾಯಿಯಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ನಾವು ಅದನ್ನು ಮಾಹಿತಿ ಕೊಟ್ಟಿದ್ದೇವೆ. ಅಲ್ಲಿ ಜಾಗದ ಸಮಸ್ಯೆ ಉಂಟು ಅಂತ ಹೇಳ್ತಾರೆ. ಸರ್ಕಾರಿ ಸ್ಥಳ ಎಲ್ಲ ಕಡೆಯೂ ಬಿರುವಾಯಿಯಲ್ಲಿ ಸರ್ಕಾರಿ ಸ್ಥಳ ಇರುವುದು. ಅದರಲ್ಲಿ ಯಾರನ್ನು ನೋಡುವಾಗಿಲ್ಲ. ಸಾರ್ವಜನಿಕರಿಗೆ ಉಪಕಾರ ಆಗ್ತಿದ್ದರೆ ಅದನ್ನು ಅಲ್ಲಿ ಮಾಡಲೇಬೇಕು. ಆದ ಕಾರಣ ನಾವು ಅದೊಂದು ಮಾಹಿತಿ ಕೊಟ್ಟಿದ್ದೇವೆ. ಸ್ವಲ್ಪ ಆಚೀಚೆ ಚರ್ಚೆಗಳೆಲ್ಲ ಆಗಿದೆ. ಮತ್ತು ಅಧ್ಯಕ್ಷರೊಂದು ಸೈನ್ ಹಾಕಬೇಕು ಅಂತ ಹೇಳೋ ವಿಷಯದಲ್ಲಿ ಗೊಂದಲ ಆಯಿತು. ಅಧ್ಯಕ್ಷರು ಏಕೆ ಸೈನ್ ಹಾಕಲಿಲ್ಲ ಅಂತ ಹೇಳಿದರೆ ಅದು ಮೊದಲನೇ ಟರ್ಮಿನ ಅಧ್ಯಕ್ಷರು ಇರುವಾಗ ಆದ ಕೆಲಸಕ್ಕೆ ಆದ ಕಾರಣ ಅವರು ಸೈನ್ ಹಾಕೋದಿಲ್ಲ ಅಂತ ಹೇಳಿದ್ದು. ಒಬ್ಬರು ಕೇಳಿದ್ದಕ್ಕೆ ಒಬ್ಬರಿಗೆ ಸೈನ್ ಹಾಕಿ ಕೊಡುವಂಥ ಕ್ರಮ ಇಲ್ಲ. ಅವರಿಗೆ ಏನಾದರೂ ಇದ್ದರೆ ಅವರಿಗೆ ಈಗ ಮಾಹಿತಿ ಹಕ್ಕಲ್ಲಿ ಕೇಳ್ಬೋದು ಪಂಚಾಯತಲ್ಲಿ. ನಾವು ಅಧ್ಯಕ್ಷರು ಆಗಲೇ ಹೇಳಿದ್ದಾರೆ. ಹೇಗೆ ಅಂತ ಹೇಳಿದರೆ ಎಷ್ಟು ಅವ್ಯವಹಾರ ಆಗಿದೆ ಮೊದಲಿನ ಹಣಕಾಸಿನ ಯೋಜನೆಯಲ್ಲಿ 4 ಲಕ್ಷ ರೂಪಾಯಿ ಅವ್ಯವಹಾರ ಅಂತ ನಾವು ಅದನ್ನು ಮಾಹಿತಿ ಕೊಟ್ಟಿದ್ದೇವೆ. ಮತ್ತು 2ನೇದು ಏನಂತ ಹೇಳಿದರೆ ಈಗಿನ ಅಧ್ಯಕ್ಷರು ಹೇಳಿದ್ದಾರೆ ನನ್ನ ಟರ್ಮಲ್ಲಿ ₹1 ಅವ್ಯವಹಾರ ಆದರೂ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ, ಅಂಥ ಅವ್ಯವಹಾರದಲ್ಲಿ ಇಲ್ಲ ಅಂತ ಹೇಳಿ ಅವರು ಖುದ್ದಾಗಿ ಹೇಳಿದ್ದಾರೆ. ಮೊದಲಿನವರು ಮಾಡಿದ್ದಕ್ಕೆ ನಾನು ಸೈನ್ ಹಾಕಿ ಕೊಡುವಾಗೆ ಇಲ್ಲ ಅಂತ ಅವರೊಂದು ಮಾಹಿತಿ ಗ್ರಾಮ ಸಭೆಯಲ್ಲಿ ನಡೆದಿದೆ.